ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ನಮ್ಮ ಬೆರಳುಗಳು ಹೇಗೆ ಸರಿಸಮಾನವಾಗಿ ಇರುವುದಿಲ್ವೋ ಅದೇ ರೀತಿ ನಮ್ಮ ಮನೆಯಲ್ಲಿರುವವರ ನಾಲಿಗೆ ರುಚಿ ಕೂಡ ಅಷ್ಟೇ ವಿಭಿನ್ನವಾಗಿರುತ್ತೆ. ಕೆಲವರಿಗೆ ಅದು ಇಷ್ಟ ಅಂತ ಹೇಳಿದರೆ ಇನ್ನೊಬ್ಬರಿಗೆ ಇದು ಇಷ್ಟ ಇರುತ್ತೆ. ಇದು ಯಾವ ತಯಾರಿಸೋದಪ್ಪ ಅಂತ ಯೋಚನೆ ಮಾಡ್ತಾ ಇದ್ದರೆ ಅವುಗಳಿಗೆ ಉತ್ತರ ಇದೆ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು, ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ಇವತ್ತಿನ ಈ ಸಂಚಿಕೆಯಲ್ಲಿ ನಿಮ್ಮ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಲಿಕ್ಕಿದ್ದಾರೆ ಶ್ರೀಮತಿ ಗೀತಾ ಅವರು. ಯಾವೆಲ್ಲ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ತಯಾರಿಸ್ಬೋದು ಅವರ ಹತ್ರವೇ ಕೇಳೋಣ. ಬನ್ನಿ, ಮೊಟ್ಟ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಯಾವಾಗಲೂ ಬರುವಾಗ ವಿಭಿನ್ನ ರೀತಿಯಾದಂಥ ಅಡುಗೆಗಳನ್ನು ನಮಗೆ ಹೇಳ್ಕೊಡ್ತೀರಿ. ಸುಲಭವಾಗೂ ಇರುತ್ತೆ, ರುಚಿ ಅಷ್ಟೇ ಚೆನ್ನಾಗಿರುತ್ತೆ. ಯಾಕೆಂತ ಹೇಳಿದ್ರೆ ಪ್ರತಿನಿತ್ಯವೂ ಕೂಡ ಒಂದೇ ರೀತಿಯಾದಂಥ ಟೇಸ್ಟ್, ಅದರಲ್ಲೂ ಕೂಡ ಈಗಿನ ಜನ್ರೇಷನ್ ಅಂತೂ ಇಷ್ಟವೇ ಆಗೋದಿಲ್ಲ. ಸೊ ಪ್ರತಿನಿತ್ಯ ಬೇರೆ 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 ಬೇಕು. ಸೊ ನೀವಂತೂ ಅದರಲ್ಲಿ ಪಳಗಿದ ಕೈ. ಸೊ ಇವತ್ತು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಇವತ್ತೊಂದು ಬಿರಂಜಿ ರೈಸ್ ಅಂತ ಹೇಳಿ. ಬಿರಂಜಿ ರೈಸ್. ಬಿರಂಜಿ ರೈಸ್? ಹೌದು. ಬಿರಂಜಿ ರೈಸ್ ಅಂದ್ರೆ? ಬಿರಂಜಿ ರೈಸ್ ಅಂದರೆ ಅದು ಈ ಹುಬ್ಳಿ ಧಾರವಾಡ ಆ ಕಡೆ ಎಲ್ಲ ಮಾಡ್ತಾರೆ. ನನ್ನ ಫ್ರೆಂಡ್ ಅಮ್ಮ ಹುಬ್ಳಿಯವರು, ಅವರು ಅವಳಿಗೆ ಕಲಿಸಿದ್ದಾರೆ. ಮೊನ್ನೆ ರೀಸೆಂಟ್ಲಿ ಮಾತಾಡುವಾಗ ನಾವು ಡಿಸ್ಕಸ್ ಆಗುವಾಗ ಹೀಗೆ ಚಾನಲಿಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳುವಾಗ ಅವಳ ರೆಸಿಪಿ ಕೊಟ್ಟಳು. ತುಂಬ ಇಷ್ಟ ಆಯ್ತು ನನಗೆ. ಸೊ ಅದೇ ಹೇಳ್ತೀವಲ್ಲ, ಒಂದು ಮಾತಿದೆ, ಅಂದರೆ ಅಮ್ಮನಿಂದ ಕಲ್ತಿದ್ದು ಅಂತ ಹೇಳಿದರೆ ಆ ಅಮ್ಮ ಅವರ ಅಮ್ಮನಿಂದ ಕಲ್ತಿರ್ತಾರೆ, ಅವರ ಅತ್ತೆಯಿಂದ ಕಲ್ತಿರ್ತಾರೆ. ಅವರು ಹಾಗೇನೆ ಒಂದೊಂದು ವಂಶ ಜನರೇಷನ್ ಕೂಡ ಅವರ ಅತ್ತೆ ಅಥವಾ ತಾಯಿಯಿಂದ ಕಲ್ತಿರ್ತಾರೆ. ಸೊ ಅದು ಕೂಡ ಕಂಟಿನ್ಯೂ ಆಗಬೇಕು. ಸೊ ಅದು ಎಲ್ರಿಗೂ ಕೂಡ ಗೊತ್ತಾದ್ರೆ ಇನ್ನೂ ಒಳ್ಳೇದು ಅಲ್ವಾ? ಖಂಡಿತ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ನೀವು ಬಿರಂಜಿ ರೈಸ್ ಅನ್ನ ಹೇಳ್ಕೊಳ್ತಾ ಇದ್ದೀರಿ. ಹೆಸರೇ ಹೊಸತ್ತು, ಡಿಶ್ ಹೇಗಿರುತ್ತೆ ನೋಡೋಣ, ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್, ಬಿರಂಜಿ ರೈಸ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ನನಗಂತೂ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀನಿ. ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಸ್ಟಾರ್ಟ್ ಮಾಡಲಿಕ್ಕೆ ಅದು ಬಿರಂಜಿ ರೈಸ್ ತಿನ್ಲಿಕ್ಕೆ ಒಂದು ಸೈಡ್ ಡಿಶ್ ಬೇಕಾಗತ್ತೆ. ಅದಕ್ಕೆ ಎಣ್ಗಾಯಿ ಒಟ್ಟಿಗೆ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಎಣ್ಗಾಯಿ ಅಂದ್ರೆ ಬದನೆಕಾಯಿ? ಹೌದು. ಅದನ್ನು ಫಸ್ಟ್ ಮಾಡಿಕೊಂಡು ಮತ್ತೆ ರೈಸ್ ಬಿಸಿ ಬಿಸಿ ಇರುವಾಗ ಚೆನ್ನಾಗಿರುತ್ತಲ್ಲ, ಹಾಗೆ ಇದನ್ನು ಮಾಡಿಟ್ಕೊಳ್ಳುವ ಫಸ್ಟ್. ಹುಬ್ಳಿ ಅವರು ಅಂತ ಹೇಳಿದ್ರೆ ಅವ್ರಿಗಂತೂ ಬದನೆಕಾಯಿ ಎಣ್ಗಾಯಿ ಬೇಕೇ ಬೇಕು. ಹೌದು. ಸೊ ಅದ್ರ ಜೊತೆಗೆ ನೆಂಚ್ಕೊಂಡು ತಿನ್ನೋದು. ಹೌದು. ಓಕೆ ಓಕೆ, ಸರಿ. ಹಾಗಾದ್ರೆ ಈಗ ಬಿರಂಜಿ ರೈಸ್ ಬದನೆಕಾಯಿ ಎಣ್ಗಾಯಿ ಮಾಡುವ ಫಸ್ಟ್. ಸರಿ, ಹೇಗೆ ಶುರು ಮಾಡೋದು? ಫಸ್ಟಿಗೆ ನಂಗೆ ಒಂದು ಮಿಕ್ಸಿಂಗ್ ಬೌಲ್ ಬೇಕು. ಇದರಲ್ಲಿ ಫಸ್ಟ್ ನೀರುಳ್ಳಿ ಒಂದು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ಬೇಕು, ಅದನ್ನು ಫಸ್ಟ್ ಹಾಕೊಳ್ಳೋಣ. ಇದಕ್ಕೆ ರುಬ್ಲಿಕ್ಕೆಲ್ಲ ಏನಿಲ್ಲ, ಸುಮ್ಮನೆ ಮಸಾಲೆ ಮಿಕ್ಸ್ ಮಾಡೋದು, ಸ್ಟಫ್ ಮಾಡೋದು, ಬೇಯಿಸೋದಷ್ಟೇ. ಈಗ ಕೊತ್ತಂಬರಿ ಸೊಪ್ಪು ಇದಕ್ಕೆ ತುಂಬ ಹಾಕ್ಕೊಳ್ಬೋದು. ಮತ್ತು ಕರಿಬೇವು ಸ್ವಲ್ಪ, ಮತ್ತು ಇದಕ್ಕೆ ಹುಳಿ ನೀರು ಬೇಕಾಗತ್ತೆ. ಹುಣಸೆ ಹಣ್ಣು ಕಿವುಚಿ 1 ಸ್ಪೂನಷ್ಟು ಹಾಕ್ಕೊಂಡ್ರೆ, ಹುಣಸೆ ರಸ, ಮತ್ತು ಟೇಸ್ಟಿಗೆ ಉಪ್ಪು, ಮತ್ತು ಇದಕ್ಕೆ ಮಸಾಲೆಗಳು ಬೇಕು. ಖಾರಕ್ಕೆ ಚಿಲ್ಲಿ ಪೌಡರ್ ಬೇಕು. ಓಕೆ. ಸೊ ನಿಮಗೆ ಗೊತ್ತೇ ಇದೆ, ಮಸಾಲೆ ಅಂತ ಹೇಳಿದರೆ
ಮಸಾಲೆಗಳ ರಾಜ ಅದುವೇ ಅರುಣಾ ಮಸಾಲರವರ ಚಿಲ್ಲಿ ಪೌಡರ್ ಆಗಿರಲಿ ಯಾವುದೇ ಆಗಿರಲಿ, ಸೊ ಸೂಪರ್ಬಾಗಿ ಟೇಸ್ಟ್ ಕೊಡುತ್ತೆ, ಕಲರ್ ಕೂಡ ಒಳ್ಳೆಯದಾಗಿರುತ್ತೆ. ಹೌದು, ಸಾಕು ಹಾಕಬೇಕಾ? ಸ್ವಲ್ಪ ಹಾಕ್ಬೋದು. ಸೊ ಪ್ರಿಸರ್ವೇಟಿವ್ಸ್ ಇಲ್ಲ, ಆ್ಯಡೆಡ್ ಕಲರ್ಸ್ ಇಲ್ಲ, ಹಾಗಾಗಿ ಟೆನ್ಷನ್ ಫ್ರೀ ಆಗಿ ಇದನ್ನೆಲ್ಲ ಸೇವಿಸ್ಕೊಳ್ಬೋದು. ಇನ್ನು ನನಗೆ ಧನಿಯಾ ಪೌಡ್ರ್ ಬೇಕಾ? ಅರುಣಾ ಧನಿಯಾ ಪೌಡರ್ ಸಾಕಾ? ಸಾಕು. ಜೀರಾ ಪೌಡರ್, ಅರುಣಾ ಜೀರಿಗೆ ಪುಡಿ ಸಾಕು. ಜೀರಿಗೆ ಯಾವಾಗಲೂ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಅರ್ಧ ಸಾಕಾಗತ್ತೆ. ಗರಂ ಮಸಾಲ ಹಾಕ್ಕೊಳ್ಬೋದು. ಗರಂ ಮಸಾಲ ಗರಂ ಮಸಾಲ ಸಾಕು ಸಾಕು. ಮತ್ತು ಸ್ವಲ್ಪ ಅರಿಶಿನ ಪುಡಿ ಬೇಕು. ಅರುಣಾ ಅರಿಶಿನ ಪುಡಿ ಸಾಕಾ? ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಎಲ್ಲ ಡ್ರೈ ಆಗಿ ಇದನ್ನ ಮಿಕ್ಸ್ ಮಾಡಿ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕುವ. ತೆಂಗಿನಕಾಯಿ ತುರಿ. ಅದಂದರೆ ಅವರಂದರೆ ಇದು ನೆಲಗಡಲೆ ಪೌಡ್ರೇ ಹಾಕೊಳ್ಳೋದು, ಶೇಂಗಾ ಪೌಡ್ರ್. ಹೌದು, ಅವ್ರಿಗೆ ಅದು ಅಲ್ಲಿ ಅಂದರೆ ಒಂದು ಎಣ್ಣೆ ಅಂಶ ಇದರಲ್ಲಿ ಇರಬೇಕು ಅಂತ ಹೇಳಿ ಅದಕ್ಕೋಸ್ಕರ ಅಂದ್ರೆ ಅಲ್ಲಿ ಹೆಚ್ಚಾಗಿ ಬೆಳೆಯುವಂಥದ್ದು. ಹೌದು, ಕೆಲವರು ಹುಚ್ಚೆಳ್ಳು ಅಂತ ಹೇಳ್ತಾರಲ್ಲ, ಅದರ ಪೌಡ್ರನ್ನು ಹಾಕ್ಕೊಳ್ತಾರೆ. ಅದು ತುಂಬ ಟೇಸ್ಟಿ. ಅದೇ ಜೋಳದ ರೊಟ್ಟಿ ಒಟ್ಟಿಗೆಲ್ಲ ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇಲ್ದಿದ್ರೆ ಇದು ಕರಿ ಎಳ್ಳು, ಬಿಳಿ ಎಳ್ಳು ಯಾವುದನ್ನು ಪೌಡ್ರ್ ಮಾಡಿ ಹಾಕ್ಕೊಳ್ಬೋದು ಈ ರೊಟ್ಟಿ. ಮತ್ತು ಸ್ವಲ್ಪ ಟೇಸ್ಟಿಗೆ ಬೆಲ್ಲ ಒಂಚೂರು ಸಾಕಾಗುತ್ತೆ. ಇದೀಗ ಬೆಲ್ಲನ? ಇದು ಬೆಲ್ಲ, ಇದು ಆರ್ಗ್ಯಾನಿಕ್ ಬೆಲ್ಲ. ಕಷ್ಟ ಇಲ್ಲ ಜಾಸ್ತಿ. ಬೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅದೆಲ್ಲ ಏನಿಲ್ಲ. ಇಲ್ಲಾಂದ್ರೆ ನಾವು ಸುಣ್ಣ ಬೆರೆಸಿರೋದಿಲ್ಲ. ಇಲ್ಲಾಂದ್ರೆ ಕೆಲವರು ಬ್ಲೀಚ್ ಎಲ್ಲ ಹಾಕ್ತಾರೆ ಬಿಳಿ ಜಾಸ್ತಿ ಮಾಡಲಿಕ್ಕೆ. ಅಂಥ ಕೆಮಿಕಲ್ಸ್ ಏನೂ ಇರೋದಿಲ್ಲ ಇದರಲ್ಲಿ. ಇದೀಗ ಮಿಕ್ಸ್ ಆಗಿದೆ. ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದಕ್ಕೊಂದು ಎಣ್ಣೆ ಬೇಕು. ಎಣ್ಣೆ ಹಾಕ್ಕೊಳ್ಬೇಕಾ? ಇದು ಹೆಸರೇ ಎಣ್ಣೆಗಾಯಿ ಅಂತ ಅಲ್ವಾ, ಹಾಗೆ ಎಣ್ಣೆ ಬೇಕಾಗುತ್ತೆ. ಹೌದು, ಇದಕ್ಕೆ ಎಣ್ಣೆ ಹಾಕೊಳ್ಳೋದು. ಮತ್ತೆ ಎಣ್ಣೆಲ್ಲ ಇಟ್ಟು ಬೇಯಿಸೋದು. ಇದಕ್ಕೆ ನೀರು ಮುಟ್ಟಿಸ್ಲಿಕ್ಕಿಲ್ಲ. ನಾವೆಲ್ಲರೂ ಹೊರಗೆ ಹೋಗೋದಾದ್ರೆ, ಪಿಕ್ನಿಕ್ ಹೋಗೋದಾದ್ರೆ ಒಂದು 2 ದಿನ ಇಟ್ಕೊಳ್ಬೋದು ಇದು ಪಲ್ಯ. ಹಾಕ್ಲಾ? ಹಾಕಿ. ಸೊ ಎಲ್ಲವೂ ಶುದ್ಧವಾಗಿರುವಂಥದ್ದು. ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕೂಡ ಶುದ್ಧವಾಗಿರುವಂಥದ್ದು. ಸಾಕಷ್ಟು? ಸಾಕು ಸಾಕು. ಈಗ ಇದೆಲ್ಲ ಮಸಾಲೆ ಮಿಕ್ಸ್ ಆಗಿದೆ. ಈ ಟೈಮಲ್ಲಿ ನಾವು ಬೇಕಾದ್ರೆ ಉಪ್ಪು ಖಾರ ಸರಿ ಇದೆಯಾ ಇಲ್ವಾ ಅಂತ ನೋಡ್ಕೊಳ್ಬೋದು. ಹುಳಿ ಬೇಕಾದರೆ ಹುಳಿ ನೀರು ಹಾಕ್ಕೊಳ್ಬೋದು. ಹಾಗೆ ಇನ್ನು ಬದನೆಕಾಯಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅದನ್ನು ಇದರಲ್ಲಿ ಸ್ಟಫ್ ಮಾಡೋದು ಮಸಾಲೆ ಒಟ್ಟಿಗೆ. ಓಕೆ ಓಕೆ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆದ ನಂತರ ಸ್ಟಫ್ ಮಾಡಬೇಕು. ಈ ಬದನೆಕಾಯಿನ ಉಂಟಲ್ಲ, ಫಸ್ಟ್ ಕಟ್ ಮಾಡಿ ಉಪ್ಪು ನೀರಲ್ಲಿ ಹಾಕಿಡಬೇಕು. ಆಗ ನೋಡಿ ಕಲರ್ ಚೇಂಜ್ ಆಗೋದಿಲ್ಲ. ಓಕೆ. ಈ ಥರ ಹೊರಗಡೆ ಇಟ್ಟರು ಚೇಂಜ್ ಆಗಲ್ಲ. ಒಂದ್ಸಲ ಹಾಕಿ ತೆಗೆದ್ರೆ ಕಲರ್ ಹಾಗೆ ಇರುತ್ತೆ. ಉಪ್ಪು ನೀರಲ್ಲಿ ಹಾಕಿ. ಹೌದು. ಈಗ ಒಂದು ಬೌಲಲ್ಲಿ ನೀರು ಇಟ್ಕೊಂಡು ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ಹಾಕ್ಬೋದು. ಇದಂದರೆ ಹೊರಗೆ ಹೋಗ್ತೀವಲ್ಲ ನಾವು, ಆಗ ಏನಾದ್ರು ತೊಗೊಂಡು ಹೋಗ್ತೀವಿ ಚಪಾತಿ ಅಂಥದ್ದೆಲ್ಲ, ನಮ್ಗೆ ಪ್ಲೇಟ್ ಎಲ್ಲ ಏನಿರಲ್ಲ. ಇದು ಚಪಾತಿ ಮೇಲೆ ಇಟ್ಕೊಂಡು ಹಾಗೆ ಅದನ್ನೇ ಪ್ಲೇಟ್ ಹಾಗೆ ಮಾಡ್ಕೊಂಡು ತಿನ್ಬೇಕಾಗ್ತದೆ. ಹಾಗೆ ಒಂದೇ ಕಡೆನೂ ಇರುತ್ತೆ. ಈಗ ಮನೇಲೆಲ್ಲ ತಿನ್ನೋದಾದ್ರೆ ಮಕ್ಕಳಿಗೆಲ್ಲ ಅರ್ಜೆಂಟ್ ಅಲ್ವಾ, ಅವರಿಗೆಲ್ಲ ನಾವು ಹೀಗೆ ಇದನ್ನೇ ಚಿಕ್ಕ ಪೀಸ್ ಮಾಡಿ ಎಲ್ಲ ಒಟ್ಟಿಗೆ ಹಾಕಿ ಒಂದು ಪ್ಯಾನಲ್ಲಿಟ್ಟು ಒಂದು ವಿಸಿಲ್ ತೆಗೆದ್ರೆ ಬೆಂದು ಹೋಗುತ್ತೆ. ಅಷ್ಟೇ ಮಾಡ್ಬೋದು. ಅದು ಅವರು ಹೀಗೆ ರೋಲ್ ಮಾಡ್ಕೊಂಡು ಹೇಗೆ ಬೇಕೋ ಹಾಕ್ತೀನಿ. ಈಗ ಕೆಲವರು ನೀವೀಗ ಅದನ್ನ ಅರ್ಧ ಸ್ಲಿಟ್ ಮಾಡಿ ಹಾಕೊಂಡಿದ್ದೀರಿ. ಹೌದು. ಕೆಲವರು ಇಡೀ ಬದನೆಕಾಯಿ ಒಳಗೆ ತುಂಬಿಸ್ತಾರೆ. ಹೌದು, ಇಡೀ ಮಾಡ್ಬೋದು. ಅದಂದ್ರೆ ಬದನೆಕಾಯಿ ಸಣ್ಣ ಸಣ್ಣದಿರಬೇಕು. ಸಣ್ಣ ಇದು ಒಂದು ಈ ಹೈಟಿಗೆ ಇರಬೇಕು. ಅದು ಫುಲ್ ಬದನೆಕಾಯಿ ಉಂಟಲ್ಲ, ಇಷ್ಟೇ ದೊಡ್ಡದಿದ್ರೆ ಅದೇ ಫುಲ್ ತುಂಬಿಸ್ಬೋದು. ಇದು ಕಟ್ ಮಾಡಿದರೆ ನಮ್ಗೆ 2 ಪೀಸ್ ಹಾಗೆ. ಅದಂದ್ರೆ ಬೇಯಬೇಕಲ್ಲ ಒಟ್ಟಿಗೆ. ಈಗ ಬದನೆಕಾಯಿ ಎಣ್ಗಾಯಿಗೆ ನಾವು ಈ ಥರ ಸ್ಟಫ್ ಮಾಡ್ಕೊಳ್ತಾವೆ. ಇದೇ ಸ್ಟಫಿಂಗ್ ಇದೆ ಅಲ್ಲ, ಅದು ಬೇರೆ ಯಾವುದಾದ್ರೂ ಇದಕ್ಕೆ ಹಾಕೊಳ್ಬೋದಾ? ಏನಾದರೂ ಟ್ರೈ ಮಾಡಿದ್ರೆ? ಬೇರೆ ಮಾಡಿದ್ದೀನಿ. ಬೇರೆ ತರಕಾರಿ ಅಂದರೆ ಈಗ ನಾವು ಕ್ಯಾಪ್ಸಿಕಮ್ಮಿಗೆ ಹಾಕ್ಬೋದು. ಕ್ಯಾಪ್ಸಿಕಮ್ ಸ್ಟಫ್ ಮಾಡಿ ಇದೇ ಥರ ಇದ್ರೊಟ್ಟಿಗೇನು ಬೇಕಾದ್ರೆ ಇಡ್ಬೋದು. ಕೆಲವರು ಇಡ್ತಾರೆ, ಒಂದು ಮಗುಗೆ ಅದಿಷ್ಟ ಅಂದರೆ ಅದು ಹೌದು, ಕೆಲವರಿಗೆ ಅದು ಇಷ್ಟ ಅಂದ್ರೆ ಕೆಲವರಿಗೆ ಇದು ಇಷ್ಟ ಹಾಗೆ ಅಂಥವ್ರು ಹಾಗೆ ಮಾಡ್ತಾರೆ. ಮತ್ತೆ ಕೆಲವರು ಈ ಕಾಯಿ ಟೊಮೆಟೊ ಇರುತ್ತಲ್ಲ, ಅದನ್ನು ಕೂಡ ಸ್ಟಫ್ ಮಾಡಿರ್ತಾರೆ. ಈ ಹೌದು, ಟೇಸ್ಟಿ ಆಗ್ಬೋದು, ಹುಳಿನೂ ಇರುತ್ತೆ. ಹೌದು. ಮತ್ತೆ ಅದು ಇನ್ನೊಂದು ಟೊಮೆಟೊ ಸಿಗತ್ತೆ ನೋಡಿ,
ಅದು ಜಾಮ್ ಟೊಮೆಟೊ. ಅದರ ಕಾಯಿ ಉಂಟಲ್ಲ ಅದು ಹುಳಿ ಇರುತ್ತೆ, ಅದರಲ್ಲಿ ಮಾಡ್ಬೋದು. ಅದು ಗಟ್ಟಿ ಇರುತ್ತೆ, ಸಿಪ್ಪೆ ಎಲ್ಲ ಬೇಗ ಬಿಟ್ಕೊಳ್ಳಲ್ಲ. ಈ ಹುಳಿ ಟೊಮೆಟೊ ಆದರೆ ಪೂರ ಬೆಂದು ಹೋಗ್ಬಿಡತ್ತೆ. ತುಂಬಾ ಸಾಫ್ಟ್ ಹೌದು, ಇದಾದರೆ ಚೆನ್ನಾಗಿ ಗಟ್ಟಿ ಇರುತ್ತೆ. ಹಾಗೆ ಇದೆಲ್ಲ ಸ್ಟಫ್ ಮಾಡಿದ ನಂತರ ಉಂಟಲ್ಲ, ನಾವು ಇದನ್ನು ಪ್ಯಾನಲ್ಲಿಟ್ಟರೆ ಬೇಗ ಆಗಿಬಿಡತ್ತೆ. ಅದು ರೈಸ್. ಓಕೆ, ಇದನ್ನೀಗ ಬೇಯಿಸ್ಕೊಳ್ಳೋದಾ? ಇದನ್ನೀಗ ಬೇಯಿಸೋದು ಯಾವ್ದ್ರಲ್ಲಿ? ಒಂದು ಪ್ಯಾನ್ ಇಡ್ಬೋದು ಅಥವಾ ಸಣ್ಣ ಕುಕ್ಕರ್ ಹತ್ರ ಇಟ್ಕೊಳ್ಬೋದು. ಕುಕ್ಕರ್ ಅಲ್ಲ, ಸೊ ಬೇಗ ಆಗ್ಬೇಕು ಅಂದ್ರೆ ಇನ್ಸ್ಟೆಂಟ್ 10 ನಿಮಿಷದಲ್ಲಿ ಹೌದು. ಕುಕ್ಕರ್. ಈಗ ಇದರಲ್ಲಿ ಕೆಲವೆಲ್ಲ ಸಣ್ಣ ಕಟ್ ಪೀಸಸ್ ಇದೆ, ಅದನ್ನು ಇದರೊಟ್ಟಿಗೆ ನಾನು ಮಿಕ್ಸ್ ಮಾಡಿದ್ದೀನಿ. ಇದು ತಿನ್ನಕ್ಕೆ ಇಷ್ಟ ಇಲ್ಲದೆ ಇರೋರು ಇದನ್ನು ತಿನ್ಬೋದು. ಹಾಗೆ ಸೊ ಇದಕ್ಕೆ ಏನಾದರೂ ಆಯಿಲ್ ಹಾಕ್ಬೇಕಾ? ನಾನು ಆಯಿಲ್ ಮಾತ್ರ, ಆಯಿಲ್ ಮಾತ್ರ, ನೀರು ಮುಟ್ಟಿಸ್ಲಿಕ್ಕಿಲ್ಲ. ಓಕೆ. ಬದನೆಕಾಯಿ ಎಣ್ಣೆಗಾಯಿಗೆ ಎಣ್ಣೆ ಅಂದರೆ ಅದುವೇ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇನ್ನೊಂದು ಹಾಕ್ಬೋದು, ಇನ್ನೂ ಬೇಕು, ತೊಂದರೆ ಇಲ್ಲ, ಹಾಕೊಳ್ಳೋಣ. ಯಾಕಂದ್ರೆ ಕೊಲೆಸ್ಟ್ರಾಲ್ ಫ್ರೀ ಅಲ್ವಾ, ಹೌದು. ಬೆಂದಾಸಾಗಿ ಹಾಕೊಳ್ಬೋದು. ಅದು ಎಣ್ಣೆಲಿ ರೋಸ್ಟ್ ಆದರೆ ತುಂಬ ಚೆನ್ನಾಗಿರುತ್ತೆ, ಅದರ ಟೇಸ್ಟ್. ಇಡ್ತೀನಿ. ಆ ತೊಟ್ಟು ಕೂಡ ಜೊತೆಗೆ ಇಟ್ಕೊಳ್ಬೋದು. ಅದು ಇಟ್ಕೊಳ್ಬೋದು, ಅದು ತುಂಬಾ ಟೇಸ್ಟ್. ಇದು ಬದನೆಕಾಯಲ್ಲಿ ಆ ಪಾರ್ಟ್ ತುಂಬಾ ಟೇಸ್ಟ್. ಈ ಸಾಂಬಾರ್ಗೆಲ್ಲ ಹೇಳ್ತಾರೆ ಅದು ತೊಟ್ಟು ಕೂಡ ಹಾಕೊಳ್ಬೇಕು, ಸಾಂಬಾರ್ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ. ಇಲ್ಲ ನಾವು ತೆಗ್ದು ಬಿಸಾಡ್ತೀವಲ್ಲ ಸಾರು ಮಾಡುವಾಗ ಅದು ಹಾಕ್ಬೋದು. ಇದನ್ನು ಅದ್ರ ಜೊತೆಗೆ ಹಾಕೊಳ್ಳೋದು. ಹೌದು, ಈಗ ಇದೆಲ್ಲ ಇಲ್ಲಿ ಸ್ಪೇಸ್ ಉಂಟಿನ್ನು, ಇದನ್ನು ಹಾಕ್ಬೋದು. ನಮ್ಗಿದು ಒಂದೇ ದಿನದಲ್ಲಿ ಮುಗ್ದು ಹೋಗುತ್ತೆ ಅಂತ ಇದ್ರೆ ಉಂಟಲ್ಲ, ಒಂದು ಸ್ವಲ್ಪ ನೀರು ಸ್ಪ್ರಿಂಕಲ್ ಮಾಡಿ ಲಿಡ್ ಹಾಕಿ 1 ವಿಸಿಲ್ ತೆಗೆದ್ರೆ ಆಗುತ್ತೆ. ಸೇಮ್ ಡೇ ಆದ್ರೆ ನೀರು ಚಿಮ್ಕಿಸ್ಬೇಕು. ಹೌದು. ಸೊ ಇದು ಲಿಡ್ ಮುಚ್ಚಲ? ಲಿಡ್ ಮುಚ್ಬೋದು, ನೀರು ಸ್ಪ್ರಿಂಕಲ್ ಮಾಡು ಒಂಚೂರು. ಓಕೆ, ಹಾಕೊಳ್ತೀರಾ? ಇದಕ್ಕೆ ಹಾಕಿ ವೇಸ್ಟ್ ಆಗಬಾರ್ದು ಯಾವುದು. ಸಾಕು ಸಾಕು ಸಾಕು, ಅಷ್ಟೇ. ಸಾಕು. ಇವಾಗ ಲಿಡ್ ಹಾಕ್ಬೋದು. ವೇಟ್ ಹಾಕಿ. ವೇಟ್ ಇಟ್ಕೊಳ್ಳೋದಾ? ಎಷ್ಟು ವಿಸಿಲ್ ಬರಬೇಕಾಗುತ್ತೆ? ಒಂದು ಬಂದು ಮತ್ತೊಂದು ಬರ್ತಾ ಇರುವಾಗ ಆಫ್ ಮಾಡಿದ್ದು. ಇದು ಈಗ ಚಪಾತಿಗೂ ಆಗುತ್ತೆ, ಮತ್ತೆ ಊಟಕ್ಕೆ ಸೈಡ್ ಡಿಶ್ ಥರ, ಪಲ್ಯ ಥರ ಆಗುತ್ತೆ. ಸೊ ಮೊದಲೆಲ್ಲ ನಾನು ಬದನೆಕಾಯಿ ಅಂದರೆ ಮಾರುದ್ದ ದೂರ. ಸೊ ಅದೇ ಹೇಳಿದೆ ಅಲ್ಲ, ಒಬ್ರೊಬ್ಬರೇ ಬಂದು ಅವರವರ ಕೈ ರುಚಿ ನಮಗೆ ತೋರಿಸಿ ನೀವು ಟೇಸ್ಟ್ ನೋಡಿ ಆಮೇಲೆ ಹೇಳ್ತೀರಾ ಹೇಗಿದೆ ಅಂತೇಳಿ. ಬಟ್ ಆವಾಗಿಂದ ನನಗೆ ತುಂಬ ಹಿಡಿಸಿದೆ. ಸೊ ಐ ಲವ್ಡ್ ಇಟ್. ಇನ್ನೊಂದು ಟೈಪ್ ಮಾಡ್ತಾರೆ ಮೈಸೂರು ಸೈಡಲ್ಲಿ, ಅದು ತುಂಬ ಚೆಂದ ಇರುತ್ತೆ. ಮೈಸೂರು ಸೈಡ್ ಅಲ್ಲ, ಯಾವುದು? ಹೌದು, ನಾನು ಹೇಳ್ತೀನಿ. ಅದು ಮೈಸೂರು ಬದನೆಕಾಯಿ ಇರುತ್ತಲ್ಲ, ಉದ್ದದ್ದು ಬಿಳಿದು, ಅದು ಬದನೆಕಾಯಿ ಹೀಗೆ ನಮ್ಗೆ ಬೇಕಾದಷ್ಟು ದೊಡ್ಡ ಹೋಲ್ಡ್ ಮಾಡ್ಕೊಳ್ಳೋದು. ಆಮೇಲೆ ಇದೇ ಥರ ಇದೆಲ್ಲ ರೆಡಿ ಮಾಡ್ಕೊಳ್ಳೋದು. ಹೀಗಲ್ಲ, ಅದಕ್ಕೆ ಬರೀ ತೆಂಗಿನಕಾಯಿ, ಒಂಚೂರು ಚಕ್ಕೆ, ಕೊತ್ತಂಬರಿ, ಅರಿಶಿನ ಪುಡಿ ಅಷ್ಟನ್ನು ರುಬ್ಕೊಳ್ಳೋದು. ರುಬ್ಬಿ ಮತ್ತು ಅದಕ್ಕೆ ಸೀಕ್ರೆಟ್ ಇಲ್ಲ, ಅಷ್ಟಕ್ಕೆ ನಿಲ್ಲಿಸಿ. ನೆಕ್ಸ್ಟ್ ಟೈಮ್ ನನಗೆ ಅದು ಬೇಕು. ಸರ್, ಮೈಸೂರೊಳಗೆ ನನಗೆ ಗೊತ್ತಿಲ್ಲ, ಅದೇ. ಸೊ ಹೇಳ್ಕೊಡಿ ನನಗೆ. ಆಯ್ತು. ಮಾತಾಡ್ತಾ ವಿಸಿಲ್ ಬಂದೇ ಉಂಟು. ಹೌದು. ಸೊ ಆಗಲೇ ಹೇಳ್ತಾ ಇದ್ರಿ ಅಂದರೆ ನಮ್ಮ ವ್ಯೂವರ್ಸ್ ಹಾಗೆ ಬೈಕೊಳ್ತಾ ಇರ್ಬೋದು. ಸೊ ನಮ್ಮ ಮೈಸೂರಲ್ಲಿ ಎಲ್ಲ ಹೇಳುವಾಗ ಆ ಹೆಂಗಸು ಅವರು ಅಂತ ಹೇಳ, ಆ ಅಮ್ಮ ಹೇಳ್ತಾ ಇತ್ತು ಇವಳು ಬಂದು ನಿಲ್ಲಿಸ್ಬಿಟ್ಲು ಅಂತ. ಸೊ ನೀವು ರೆಸಿಪಿ ಹೇಳ್ತಾ ಇದ್ರಿ, ಅರ್ಧದಲ್ಲೇ ನಿಲ್ಸಿದ್ದೀನಿ. ನನಗಂತೂ ಖಂಡಿತವಾಗ್ಲೂ ಬೈಕೊಳ್ತಾ ಇರ್ತಾರೆ. ಬಟ್ ನೆಕ್ಸ್ಟ್ ಟೈಮ್ ಅದನ್ನು ಖಂಡಿತವಾಗ್ಲೂ ನನಗೆ ಹೇಳ್ಕೊಡಿ. ಓಕೆ, ಸ್ಟೀಮ್ ಬಿಟ್ಟಿದೆ, ತೆಗಿಬೋದು. ಹೂ, ಓ ವಾ, ಕರೆಕ್ಟ್ ಆಗಿದೆ ಅಲ್ಲ? ಕರೆಕ್ಟ್ ಬಂದಿದೆ ಇದು, ಈ ಕನ್ಸಿಸ್ಟೆನ್ಸಿ. ಹೌದು. ಓ ವಾರೆ ವಾ, ಸ್ವಲ್ಪ ಅರಳಿದ್ರೆ ಸಾಕಷ್ಟು. ಅಂದರೆ ಬದನೆಕಾಯಿ ಎಲ್ಲ ಬೇಯಬೇಕು ಅಂದರೆ ತುಂಬ ಹೊತ್ತಿಲ್ಲ. ಇಲ್ಲ. ಮೊದಲೆಲ್ಲ ನಾನು ತಿಂತಾ ಇರಲಿಲ್ಲ ಅಂದರೆ ಅದೇ ಒಂದು ವಿಷಯಕ್ಕೆ ತೀರಾ ಬೆಂದು ಪಿಚಕ್ ಅಂದರೆ ನನಗೆ ಗಿಡ್ಸಲ್ಲ. ಸೊ ಕರೆಕ್ಟ್ ಬೆಂದಿದೆ ಅಂತ ಹೇಳಿದ್ರೆ ಅದು ನೀಟಾಗಿ ಅದರದ್ದೆಲ್ಲ ಫ್ಲೆಶ್ ತಿನ್ನೋದಕ್ಕಾಗತ್ತೆ. ಹೌದು. ಸೊ ಇದು ಡೈರೆಕ್ಟ್ ಸರ್ವಿಂಗ್. ಡೈರೆಕ್ಟ್ ಸರ್ವ್ ಮಾಡಿ. ನಾನು ಹೇಳಿದಾಗೆ ನೋಡಿ, ಕೆಳಗೆ ಸ್ವಲ್ಪ ರೋಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ. ನಾವು ತುಂಬ ಕ್ವಾಂಟಿಟಿಯಲ್ಲಿ ಮಾಡುವಾಗ ಉಂಟಲ್ಲ, ಅದು ಮಸಾಲೆ ಸ್ವಲ್ಪ ಉಳಿಯತ್ತೆ. ಆವಾಗ ಅದನ್ನು ಹೀಗೆ ರೋಸ್ಟ್ ಮಾಡಿಕೊಂಡು ಮಕ್ಕಳಿಗೆ ಇಷ್ಟ ಆಗುತ್ತದೆ. ತುಂಬ ಬೇಗನೂ ಆಯ್ತಲ್ಲ, ಬೇಗ ಆಗುತ್ತೆ. ಬರೀ ಕೇವಲ ಮಾತಾಡ್ತಾ ಹಾಗೆ ನೀವು ಮಿಕ್ಸ್ ಮಾಡಿದ್ರಿ
ಈ ಥರ ಮಾತಾಡ್ತಾ ಮುಗ್ದೇ ಹೋಗುತ್ತೆ. ಒಂದು ಕಡೆ ಏನಾದರೂ ಚಪಾತಿ ಏನಾದರೂ ಮಾಡ್ತೀವಿ ಅಂತ ಹೇಳಿದ್ರೆ ಸೊ ಈ ಕಡೆ ಚಪಾತಿ ಲಟ್ಟಿಸ್ತಾ ಇನ್ನೊಬ್ರು ಆ ಕಡೆ ಇದನ್ನು ಬರೀ ಹಾಗೆ ಇಟ್ಟು ಬೇಯೋದಕ್ಕೆ ಇಟ್ಟರೆ ಫಿನಿಶ್. ಸೂಪರ್. ಸೊ ಒಳ್ಳೆ ಘಮ ಬರ್ತಾ ಇದೆ, ಕುಡಿ. ಹಾಗೆ ತಗೊಳ್ಳಿ, ಇದು ರೈಸ್ ಒಟ್ಟಿಗೆ ಚೆಂದ ಆಗ್ತದೆ. ಹಾಂ, ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಹುಬ್ಳಿ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ. ಘಮ ಬರ್ತಾ ಇದೆ, ಸೂಪರ್ ಆಗಿರ್ಬೋದು. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಬದನೆಕಾಯಿ ಎಣ್ಣೆಕಾಯಿ ತಯಾರಿಸುವ ವಿಧಾನ. ಮೊದಲು ಹೆಚ್ಚಿದ ಈರುಳ್ಳಿಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹುಣಸೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಅರುಣ ಮೆಣಸಿನ ಪುಡಿ, ಧನಿಯಾ ಪುಡಿ, ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಅರಿಶಿನ ಪುಡಿ, ಶೇಂಗಾ ಪುಡಿ, ಇಲ್ಲದಿದ್ದಲ್ಲಿ ತೆಂಗಿನ ತುರಿ, ಬೆಲ್ಲ, ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಆನಂತರ 4 ಭಾಗ ಮಾಡಿದ ಬದನೆಕಾಯಿಯ ಒಳಗೆ ತುಂಬಿಕೊಳ್ಳಿ. ಬಳಿಕ ಕುಕ್ಕರ್ನಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಮಸಾಲೆ ತುಂಬಿದ ಬದನೆಕಾಯಿಯನ್ನು ಇಟ್ಟು 1 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿ ಬದನೆಕಾಯಿ ಎಣ್ಣೆಗಾಯಿ ರೆಡಿ. ಬಿಸಿಯಾಗಿರುವಂಥ ಘಮ ಘಮಿಸುವ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ಏನೋ ರೆಸಿಪಿ ಹೇಳಿದರು, ಅದರ ಹೆಸರೇ ಮರ್ತೋಯ್ತು. ಬಟ್ ಯೂನೀಕ್ ಹೆಸರು, ಯೂನೀಕ್ ರೆಸಿಪಿ ಕೂಡ ಆಗಿರ್ಬೋದು. ಕಲ್ತ್ಕೊಳ್ಳೋಕ್ಕಂತೂ ನಾನು ಕಾಯ್ತಾ ಇದ್ದೀನಿ, ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಹಾಗೆಯೇ ಅಶ್ವಿನಿ ಹೇರ್ ಆಯಿಲ್. ಒಂದಂತೂ ರುಚಿಕರವಾದಂಥ, ಅದು ಕೂಡ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು. ಇದು ಕೂಡ ಉತ್ತರ ಕರ್ನಾಟಕ ಸ್ಪೆಷಲ್, ಆದರೆ ಇದುವರೆಗೂ ನಾನು ಹೆಸರು ಕೇಳಿಲ್ಲ. ಈಗ ಮರ್ತೋಗಿದ್ದೀನಿ. ಯಾವುದು ಡಿಶ್ ಹೇಳ್ಕೊಡ್ತಾ ಇದ್ರೆ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಿ? ಯಾವುದೋ ರೈಸ್? ಬಿರಂಜಿ ರೈಸ್. ಬಿರಂಜಿ. ಬಿರಂಜಿ. ಓಕೆ. ಸೊ ನೆನ್ಪಿಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ, ಹೊಸ ಹೆಸರು ಅಂತ ಹೇಳಿದರೆ. ಸೊ ಇದು ಏನು, ಯಾವುದರಿಂದ ತಯಾರಿಸ್ತಾರೆ, ಯಾವ ಒಕೇಶನ್ಗೆ ತಯಾರಿಸ್ತಾರೆ? ಇದು ಒಕೇಶನ್ ಅಂತ ಏನಿಲ್ಲ, ಇದು ಒಂದು ಮೈಲ್ಡ್ ರೈಸ್ ಅಂತ ಹೇಳ್ಬೋದು. ನಾವು ಫ್ಲೇವರ್ಡ್ ರೈಸ್ ಅಂತ ಎಲ್ಲ ತಗೊಳ್ತೀವಲ್ಲ, ಅದೇ ಥರ ಇರುತ್ತೆ ಇದು. ಇದು ಯಾವ ಡಿಶ್ ಒಟ್ಟಿಗೆ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಾವೀಗ ಗೀ ರೈಸ್ ಎಲ್ಲ ಮಾಡ್ತೀವಲ್ಲ, ಅದೇ ರೀತಿ. ಅದಕ್ಕಿಂತ ಇದೊಂಚೂರು ಸ್ಪೆಷಲ್. ಓಕೆ. ಸೊ ಯಾವ ರೀತಿ ಸ್ಪೆಷಲ್ ನೋಡೋಣ. ಸರಿ. ಓಕೆ. ಫಸ್ಟ್ ಹೇಗೆ? ಫಸ್ಟ್ ಇದಕ್ಕೆ ನಾವು ಜೀರಿಗೆ ಮತ್ತು ಅರಿಶಿನ ಪುಡಿ ಮತ್ತು ಇದು ಜಾಪತ್ರೆ, ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಬೇಕು, ಹುರ್ಕೊಳ್ಳೋಕೆ. ಓಕೆ. ಸೊ ಇದು ಸಾಕು ಅನಿಸುತ್ತೆ. ಮೂರು ಅಷ್ಟು ಸ್ವಲ್ಪ ಸ್ವಲ್ಪ ಇರೋದು. ಹೌದು. ಎಣ್ಣೆ ಹಾಕ್ಬೇಕಾ? ಎಣ್ಣೆ ಬೇಡ, ಡ್ರೈ ಆಗಿ. ಇದೊಂಚೂರು ಬೆಚ್ಚಗಾದರೆ ಆಯ್ತು ಅಷ್ಟೇ. ನಮ್ಗೆ ಜಾರಲ್ಲಿ ಪೌಡ್ರ್ ಆಗ್ಲಿಕ್ಕೆ ಅಷ್ಟೇ. ಸ್ವಲ್ಪ ಇಲ್ಲ ಹೀಗೆ ಬಿಸಿಲಲ್ಲಿ ಇಟ್ಕೊಂಡು ಬಿಸಿ ಮಾಡಿಕೊಂಡು ಹುರಿಬೇಕು ಅಂತಾನೆ ಇಲ್ಲ, ಅಂದ್ರೆ ಸ್ವಲ್ಪ ಡ್ರೈ ಆಗಿರಬೇಕು. ಇದಂದ್ರೆ ಜೀರಿಗೆ ಅಂದರೆ ಒಂದು ಸ್ವಲ್ಪ ಅದರಲ್ಲಿ ಒಂದು ಮಾಯಿಶ್ಚರ್ ಇರ್ತದೆ, ಹಾಗೆ. ಸೊ ಅದನ್ನು ಸ್ವಲ್ಪ ಒಣಗಿಸ್ಕೊಳ್ಳೋಕ್ಕೋಸ್ಕರ ಇದು ಸಾಕು. ಹಾಕೊಳ್ಳೋದು ಡೈರೆಕ್ಟ್ ಮಿಕ್ಸಿಗೆ, ಜಾರಿಗೆ ಹಾಕ್ಕೊಳ್ಳುವ. ಮತ್ತು ಸ್ವಲ್ಪ ಅರಿಶಿನ ಪುಡಿ. ಸೊ ಎಲ್ಲವನ್ನು ಕೂಡ ಸಪ್ರೇಟ್. ಹೌದು. ಇಲ್ದಿರ ಒಂದೊಂದು ಇದರಲ್ಲಿ ಫ್ರೈ ಆಗತ್ತಲ್ಲ, ಅದಕ್ಕೆ. ಈಗ ಈ ಜಾಪತ್ರೆ ಉಂಟಲ್ಲ, ಇದೊಂದು 2 ಎಸಳು ಹಾಕೊಂಡ್ರೆ ಸಾಕಾಗುತ್ತೆ. ಇಲ್ದಿದ್ರೆ ತೀರಾ ಅದರದೇ ಒಂದು ಫ್ಲೇವರ್ ಬರುತ್ತೆ. ಅದು ತುಂಬಾ ಸ್ಟ್ರಾಂಗ್. ಅದು ಹೆಚ್ಚಾಗಿ ಇದನ್ನ ಬಿರಿಯಾನಿ ಇದಕ್ಕೆಲ್ಲ ಹಾಕ್ತಾರೆ. ಹೌದು. ಮತ್ತೆ ಈ ಥರದ್ದು ಒಳಗೆ ಕಾಯಿ ಇರತ್ತೆ, ಈ ಥರದ್ರದ್ದು ಲೇಯರ್ ಅಷ್ಟೇ ಇದು ಮೇಲಿಂದು ಜಾಕಾಯಿದು. ಹೌದು. ಜಾಕಾಯಿ ನಾವು ಮಕ್ಕಳಿಗೆಲ್ಲ ಬಜೆ ನೆಕ್ಕಿಸ್ತಾರಲ್ಲ ದಿನ, ಅವಾಗ ಅದು ಜಾಕಾಯಿ 1-2 ಅದನ್ನ ತೆಗೆದು ನೆಕ್ಕಿಸೋದು. ಇದನ್ನೀಗ ಪೌಡರ್ ಮಾಡೋದು. ಫೈನ್ ಆಗಬೇಕಾ, ಸ್ವಲ್ಪ ತರಿ ಇರಬೇಕಾ? ತರಿ ಬಂದ್ರೆ ಪರವಾಗಿಲ್ಲ, ತೊಂದರೆ ಇಲ್ಲ.
ಸಾಕಾ? ಸಾಕು. ಇದು ಪೌಡ್ರ್ ಉಂಟಲ್ಲ, ಈಗ ನಮ್ಗೆ ಇಷ್ಟು ಬೇಕಾಗಲ್ಲ, ಸ್ವಲ್ಪ ಒಂದೂವರೆ ಸ್ಪೂನಷ್ಟು ಸಾಕಾಗತ್ತೆ. ನಾವೀಗ ಇದನ್ನು ಹೀಗೆ ಮಾಡಿಟ್ರೆ ನೆಕ್ಸ್ಟ್ ಟೈಮ್ ಮಾಡುವಾಗ ಯೂಸ್ ಮಾಡ್ಕೊಳ್ಳಿಕ್ಕೆ ಆ ಪೌಡರ್ ಮಾಡಿಟ್ಕೊಂಡ್ರೆ ಬೇಕಾದಾಗ ಯೂಸ್ ಮಾಡ್ಬೋದು. ನಮಗೀಗ ಕುಕ್ಕರ್ ಬೇಕಾಗತ್ತೆ ರೈಸ್ ಮಾಡಿ. ಕುಕ್ಕರಲ್ಲಿ ಇಟ್ಕೊಳ್ಳೋದಾ? ಹೌದು. ಆಯಿಲ್ ಹಾಕ್ಬೇಕಾ? ಹೌದು, ಆಯಿಲ್ ಬೇಕು. ಆಗಲೇ ಹೇಳಿದಾಗೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಯಾವುದು? ಸಾಕು ಸಾಕು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕಾ? ಸಾಕು. ಈಗ ಆಯಿಲ್ ಬಿಸಿ ಆಗ್ತಾ ಇದ್ದಾಗೆ ಅದಕ್ಕೆ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಳ್ಬೇಕಾ. ಮತ್ತೊಂದು ಸ್ವಲ್ಪ ತುಪ್ಪ ಹಾಕಬೇಕು. ತುಪ್ಪದೊಟ್ಟಿಗೆ ಬೆಳ್ಳುಳ್ಳಿ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ, ಮತ್ತು ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಆದರೆ ತುಪ್ಪ ಜಾಸ್ತಿ ಹಾಕಬಾರ್ದು ಅಂತ ಹೇಳ್ತಾರೆ. ಎಣ್ಣೆ ಅದೇ ಹೇಳಿದ್ದು. ಸೊ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೊ ಎಲ್ಲದರ ಜೊತೆಗೂ ಕೂಡ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಹೌದು. ಈಗ ಎಣ್ಣೆ ಕಾಯ್ತಾ ಇದೆ, ಬೆಳ್ಳುಳ್ಳಿ ಹಾಕ್ತೀನಿ. ಇದು ನೀರುಳ್ಳಿ, ಇದರಲ್ಲಿ 2 ಗಡ್ಡೆ ನೀರುಳ್ಳಿ ಇದೆ. 1 ಬೌಲ್ ರೈಸಿಗೆ ಇಷ್ಟು ಸಾಕಾಗತ್ತೆ. ಇದರಲ್ಲಿ ನಮಗೆ ಬೇರೆ ರೈಸಲ್ಲೆಲ್ಲ ಒಂದು ತುಂಬ ಜಾಸ್ತಿ ಅನ್ಸಷ್ಟು ಫ್ಲೇವರ್ ಇರುತ್ತೆ, ಇದರಲ್ಲಿ ಹಾಗಿರಲ್ಲ, ಮೈಲ್ಡ್ ಆಗಿರುತ್ತೆ. ಹೆಚ್ಚು ಮಸಾಲೆಗಳು ಇರಲ್ಲ, ಮೈಲ್ಡ್ ಮಸಾಲ. ಮತ್ತು ಇದರಲ್ಲಿ ಮಕ್ಕಳಿಗೆಲ್ಲ ಪುಲಾವಲ್ಲ ಅದು ಇದು ಎಲ್ಲ ತೆಗೆದಿಡ್ಲಿಕ್ಕೆ ಬೇಕಲ್ಲ ಸೈಡಿಗೆ, ಇದರಲ್ಲಿ ಅಂಥದ್ದೇನು ಯೂಸ್ ಮಾಡ್ತಾ ಇಲ್ಲ ನಾವು. ವೆಜಿಟಬಲ್ಸ್ ಎಲ್ಲ ಬರೀ ಇಷ್ಟೇ. ಈಗ ನೀವು ಹೇಳಿದ್ರೆ ಅದು ಎಣ್ಣೆಗಾಯಿ ಜೊತೆಗೆ ನೆಂಚ್ಕೊಂಡು ಅಂತ ಏನೂ ಇಲ್ಲಾದ್ರೆ ಖಾಲಿ ತಿನ್ಬಹುದಾ? ಇದನ್ನು ಖಾಲಿ ತಿನ್ಬಹುದು ಅಂತ ಹೇಳಿದರೆ ರಾಯ್ತ ಒಟ್ಟಿಗೆ ತಿನ್ಬಹುದು. ಕೆಲವರು ರಾಯ್ತ ಒಟ್ಟಿಗೆ ಇಷ್ಟಪಡ್ತಾರೆ. ಆ ರೀತಿಯಾಗೂ ಕೂಡ ಏನಾದರೂ ಒಂದು ಬೇಕು ಸೈಡ್ ಬೇಕು. ಹೌದು. ಇಲ್ದಿದ್ರೆ ಇದು ನಾರ್ತ್ ಇಂಡಿಯನ್ ಪ್ಲೇನ್ ಗ್ರೇವಿ ಮಾಡಿಕೊಂಡ್ರು ಆಗುತ್ತೆ, ಏನು ಮಸಾಲ ಇದು ವೆಜಿಟಬಲ್ಸ್ ಹಾಕದೆ ಹಾಗೆ. ದಾಲ್ ಅದೆಲ್ಲ ಚೆನ್ನಾಗಿರುತ್ತಾ? ದಾಲ್ ಒಟ್ಟಿಗೂ ಚೆನ್ನಾಗಿ ಆಗ್ಬೋದು. ಈಗ ಹಸಿಮೆಣಸು ಹಾಕುವ. 1-2 ಹಸಿಮೆಣಸು ಸಾಕಾಗುತ್ತೆ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು ಅಂಥದ್ದು ಏನು ಯೂಸ್ ಮಾಡ್ತಿಲ್ಲ. ನಮಗೆಲ್ಲರೂ ಹೋಗಿ ಸಾಕಾಗಿ ಬಂದಿದ್ರೆ ಉಂಟಲ್ಲ, ಒಂದು ರೈಸ್ ಬೇಕು ಅನ್ಸುತ್ತೆ. ನಮಗೆ ಕೆಲವರಿಗೆಲ್ಲ ನೋಡಿ ಚಪಾತಿ ಅದೆಲ್ಲ ಇದಂತಾನೆ ಅನ್ಸೋದಿಲ್ಲ, ತಗೊಳ್ಳುವಂಥದ್ದು ಮಾಡೋದಕ್ಕೂ ಹೌದು, ಟೈಮನ್ನು ತಗೊಳುತ್ತೆ. ಮತ್ತು ರೈಸ್ ತಿಂದ್ರೇ ಕೆಲವರಿಗೆ ಸಮಾಧಾನ ಇರುತ್ತೆ. ಹಾಗೆಲ್ಲ ಇರೋರಿಗೆ ಇದು ಮಾಡ್ಕೊಳ್ಬೋದು. ಈಗ ಇದಕ್ಕೆ ಇದು ಪೌಡರ್ ಹಾಕುವ. ಇದು ಈಗ ನೋಡಿ ಎಣ್ಣೆ ಒಟ್ಟಿಗೆ ಫ್ರೈ ಆಗುತ್ತೆ. ಈಗ 1.5 ಸ್ಪೂನಷ್ಟು ಹಾಕಿದ್ದೀನಿ ನಾನು. ಸೊ ಫ್ಲೇವರ್ ಕೊಡೋದು ಈ ಒಂದು ಪೌಡರಿಂದ. ಈಗ ನೋಡಿ ಮೈಲ್ಡ್ ಕಲರ್ ಕೂಡ ಬಂತು. ನಾವು ಅದಕ್ಕೆ ಅರಿಶಿನ ಪುಡಿ ಹಾಕಿದ್ದೀವಲ್ಲ, ಅದರ ಕಲರ್ ಬಿಟ್ಕೊಳ್ಳುತ್ತೆ. ಸೊ ನ್ಯಾಚುರಲ್ ಕಲರ್ ನಮ್ಮ ಅರುಣಾದವರ ಮಸಾಲ. ಸೊ ಅದರಲ್ಲಿ ಆಗಲೇ ಹೇಳಿದೆ, ಏನು ಪ್ರಿಸರ್ವೇಟಿವ್ ಇಲ್ಲ, ಎಕ್ಸ್ಟ್ರಾ ಆ್ಯಡೆಡ್ ಕಲರ್ಸ್ ಕೂಡ ಇಲ್ಲ, ಕುಟ್ಟಿ ಪುಡಿ ಮಾಡಿದ್ದಂಥದ್ದು. ಇದು ಇವಾಗ ಸಾಕು. ಈಗ ರೈಸ್ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳುವ. 1 ಬೌಲ್ ರೈಸಿಗೆ ಇದೊಂದು ಸ್ವಲ್ಪ ದಪ್ಪ ಇದೆ ರೈಸ್. ಇದು ಮಾಮೂಲಿ ನಾವು ಸೋನಾ ಮಸೂರಿ ಊಟಕ್ಕೆ ಹಾಕ್ತೀವಲ್ಲ ಅದೇ ರೈಸ್. ಇದು ಒಂದಕ್ಕೆ 2.5-2.5 ತನಕ ನೀರು ತಗೊಳುತ್ತೆ. ಇದು ಹೌದು, ಇದೊಂದು ಸ್ವಲ್ಪ ಸ್ಟೀಮ್ಡ್ ರೈಸ್, ಹಾಗಾಗಿ ಅದು ಸ್ವಲ್ಪ ನೀರು ತಗೊಳುತ್ತೆ. ಮತ್ತೆ ತುಂಬ ಬೆಂದು ಹೋದ್ರೂ ಮತ್ತೆ ಮೊದಲಿನ ಪೊಸಿಷನ್ನಿಗೆ ಬಂದ್ಬಿಡುತ್ತೆ. ಹೌದು, ಅದಕ್ಕೆ ಸ್ಟೀಮ್ಡ್ ರೈಸ್ ಸ್ವಲ್ಪ ಪ್ರಿಫರ್ ಮಾಡುವ ಅಂತ ಅನಿಸುತ್ತೆ. ಈಗ ಇದಕ್ಕೆ 2.5 ಬೌಲ್ ನೀರು ಹಾಕುವ. ಇದೇ ನೀರಿಗೆ ಹಾಕಲಾ? ಅದಕ್ಕೆ 2.25. ಇದಕ್ಕೊಂದು ಈಗ ಕುದಿ ಸ್ಟಾರ್ಟ್ ಆಗಬೇಕು. ಕುದಿ ಬರ್ತಾ ಇರುವಾಗೆ ನಾವು ಅದಕ್ಕೆ ಬೆಣ್ಣೆ ಹಾಕಬೇಕು. ಬೆಣ್ಣೆ ಅದರದ್ದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ ಒಟ್ಟಿಗೆ. ಓಹೋ, ನಾವು ಉಪ್ಪು ಹಾಕಲಿಲ್ಲ ಅಲ್ಲ, ಈಗ ಉಪ್ಪು ಹಾಕುವ. 1.5 ಸ್ಪೂನ್ ಸಾಕಾಗುತ್ತೆ. ಈಗ ಕುದಿ ಸ್ಟಾರ್ಟ್ ಆಗಿದೆ.
ಈಗ ನಾವು ಉಪ್ಪು ಖಾರ ಎಲ್ಲ ಹದ ಇದೆಯಾ ಅಂತ ಹೇಳಿ ನೋಡ್ಕೊಳ್ಬೋದು. ಮತ್ತೆ ಎಲ್ಲ ಸರಿ ಇದ್ದರೆ ಈಗ ಒಂದು ಅರ್ಧ ಹೋಳು ಲಿಂಬೆ ರಸ ಓಕೆ ಹಾಕಬೇಕು. ಮತ್ತು ಈಗ ಬೆಣ್ಣೆ ಹಾಕಬೇಕು, ಒಂದು 2 ಸ್ಪೂನಷ್ಟು ಬೆಣ್ಣೆ ಸಾಕು. ಕಲರ್ಸ್ಬೇಕಾ? ಕಲಸಿ ಈಗ ಲಿಡ್ ಹಾಕಿದರೆ ಆಯಿತು. ಎಷ್ಟು ವಿಸಿಲ್ ಬರಬೇಕಾಗುತ್ತೆ? ಎಷ್ಟು 2 ಬರಬೇಕು ಸಾಕಾಗುತ್ತೆ. ಅಂದರೆ ಯೂಶ್ವಲ್ ನಾವು ಬಾಕಿ ಅನ್ನೋದೇನಕ್ಕೂ ಬೇಯಿಸುವಾಗ ರೈಸ್ ಐಟಮ್ಸ್ ಮಾಡುತ್ತೆ. ಈಗ ನೀವು ಇದೆಲ್ಲ ಒಂದೊಂದೇ ಬೇರೆ ಬೇರೆ ಪ್ರಾಂತ್ಯದ್ದು ಡಿಶ್ ಮಾಡ್ತಿರಲ್ಲ, ಇಷ್ಟುವರೆಗೂ ಎಷ್ಟು ಒಂದು ಕಲೆಕ್ಷನ್ಸ್ ಆಗಿರ್ಬೋದು ಗೊತ್ತಿಲ್ಲ. ಸೊ ನೀವು ನಿಮ್ಮ ಇನೋವೇಟಿವ್ ಅಂದರೆ ಪ್ರತಿನಿತ್ಯವೂ ಅಡುಗೆ ಮಾಡುವಾಗ ಏನಾದರೂ ಒಂದು ಇನೋವೇಟಿವ್ ಮಾಡ್ತೀರಾ ಅಥವಾ ಏನಾದರೂ ಮನಸ್ಸಾಗುವಾಗ ಅಂತ ಹೇಳಿ? ಇಲ್ಲ ಹಾಗೇನಿಲ್ಲ, ಮಕ್ಕಳು ಕೇಳುವಾಗ ಸ್ವಲ್ಪ ಚೇಂಜಸ್ ಮಾಡಿ ಕೊಡೋದಷ್ಟೇ. ಕೆಲವು ಸಲ ಅವರಿಗೂ ಬೋರ್ ಆಗುತ್ತೆ, ಅಮ್ಮ ಏನು ಹೊಸ ಹೊಸ ಟ್ರೈ ಮಾಡ್ತಾ ಇರ್ತಾರೆ ಅಂತೇಳಿ. ಸಾಕು ಅನ್ಸುತ್ತಲ್ಲ? ಸಾಕು, ಸ್ವಲ್ಪ ಆರಲಿ ಮತ್ತೆ ಲಿಡ್ ಓಪನ್ ಮಾಡಿ. ಓಕೆ, ಅಂದರೆ ಬರೀ ಇಷ್ಟು ಇದ್ದರೂ ಸಾಕು, ಸೈಡ್ಗೆ ಸಲಾಡ್ ಇದ್ದರೂ ಸಾಕಾಗುತ್ತೆ. ಹೌದು. ಸೊ ನಮಗಿವತ್ತು ಎಕ್ಸ್ಟ್ರಾ ಒಂದು ಬೋನಸ್ ಆಗಿ ಬದನೆಕಾಯಿ ಎಣ್ಣೆಗಾಯಿ ಇದೆ ಅಷ್ಟೇ. ಸೊ ನಾನು ಹೆಚ್ಚಾಗಿ ಅಂದ್ಕೊಂಡಿದ್ದು ಈ ಕಡೆ ಉತ್ತರ ಕರ್ನಾಟಕ ಹೋಗುವಾಗ ಅಲ್ಲಿ ಅವ್ರಿಗೆಲ್ಲ ಜಾಸ್ತಿ ಈ ಪುಟಾಣಿಯಿಂದ ಮಾಡಿದಂಥದ್ದು, ಮತ್ತು ಶೇಂಗಾ ಬೀಜದಿಂದ ಮಾಡಿದಂಥದ್ದು, ಮತ್ತು ಜೋಳದ ರೊಟ್ಟಿ ಅದು ತುಂಬ ಇಷ್ಟ ಅಂತ. ರೈಸಲ್ಲೂ ಕೂಡ ವೆರೈಟಿ ಈ ರೀತಿಯಾಗಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ವೆರಿ ನೈಸ್. ಸ್ಟೀಮ್ ಬಿಟ್ಟಿದ್ದೆ, ತೆಗಿಯೋದಾ? ವಾರೆ ವಾ, ಒಳ್ಳೆ ನೋಡುವಾಗಲೇ ಉದುರಾಗಿ ಬಂದಿದೆ ಅದು. ಹೌದು ಅಲ್ವಾ? ಪರ್ಫೆಕ್ಟ್ ಆಗಿದೆ. ರೈಸಲ್ಲಿ ಏನೇ ಮಾಡಿದ್ರು ಈ ರೀತಿಯಾಗಿ ಉದುರಾಗಿ ಬಂದರೆ ಖುಷಿ ಅನಿಸುತ್ತೆ. ನಮ್ಮ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚ್ಚಲಕ್ಕಿ ಆಗಿರಲಿ, ಅದು ಕೂಡ ಅಷ್ಟೇ ಮುತ್ತು ಹಾಗೆ ನಾವು ಹಾಕಿದಾಗೆ ಉದುರಾಗಿರುತ್ತೆ. ಆ ಅನ್ನ ನೋಡುವಾಗಲೇ ಊಟ ಮಾಡಬೇಕು ಅನಿಸುತ್ತೆ. ಒಳ್ಳೆ ಚಿತ್ರಾನ್ನದ ಕಲರ್ ಬೇರೆ ಬಂದಿದೆ. ಹೌದು. ಟೇಸ್ಟ್ ಮಾಡಿ. ಸೊ ನೋಡೋದಕ್ಕಂತೂ ಉದುರಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಆ ಜಾಯಿ ಫಲದ್ದು ಪತ್ರೆ ಹಾಕಿದಿರಲ್ಲ, ಅದ್ರ ಅರೋಮ ಒಳ್ಳೆದಾಗಿ ಬರ್ತಾ ಇದೆ. ಸೂಪರ್ವಾಗಿರ್ಬೋದು. ಟೇಸ್ಟ್ ನೋಡ್ತೀನಿ. ಎಸ್. ಸೊ ಹೊಸ ರೀತಿಯಾದಂಥ ಒಂದು ರೈಸ್, ಬಿರಂಜಿ ರೈಸ್. ಸೊ ಹೆಸರು ನೆನಪು ಮಾಡ್ಕೊಳ್ತಾ ಇದ್ದೀನಿ ಆವಾಗಿಂದ. ಸೊ ನೀವು ಕೂಡ ಇದನ್ನು ನೆನಪಾಗಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದರೆ ಹೆಲ್ತ್ ಬೆನಿಫಿಷಿಯಲ್ ಆಗಿ ಸೂಪರ್ಬ್ ಆಗಿರ್ಬೋದು. ಯಾಕೆಂತೇಳಿದರೆ ಜಾಯಿ ಪತ್ರೆಯ ಒಂದು ಪತ್ರೆಯನ್ನು ಹಾಕಿದ್ದಾರೆ, ಪೌಡರ್ ಮಾಡಿ ಹಾಕಿದ್ದಾರೆ. ಮಕ್ಕಳಿಗೆಲ್ಲ ಹಾಗೆ ಕೊಡ್ತೀನಿ ಅಂದರೆ ಖಂಡಿತವಾಗ್ಲೂ ತಿನ್ನಲ್ಲ ಜಾಯಿ ಪತ್ರೆಯನ್ನು. ಇದರಲ್ಲಿ ಪೌಡರ್ ಮಾಡಿ ಹಾಕಿದ್ದಾರೆ. ಹೆಲ್ದಿ ಅಲ್ವಾ? ಸೊ ಹಾಗಾದರೆ ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಬಿರಂಜಿ ರೈಸ್ ತಯಾರಿಸೋ ವಿಧಾನ: ಮೊದಲು ಜೀರಿಗೆ, ಅರುಣ ಅರಿಶಿನ ಪುಡಿ, ಜಾಪತ್ರೆಯನ್ನು ಪ್ರತ್ಯೇಕವಾಗಿ ಹುರಿದು ಪುಡಿ ಮಾಡಿಕೊಳ್ಳಿ. ನಂತರ ಕುಕ್ಕರ್ನಲ್ಲಿ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ತುಪ್ಪ ಹಾಕಿ ಬೆಳ್ಳುಳ್ಳಿ, ಈರುಳ್ಳಿಯನ್ನು ಹುರಿದು ಹಸಿಮೆಣಸು, ಪುಡಿ ಮಾಡಿದ ಮಸಾಲೆ ಹಾಕಿ ಹುರಿಯಿರಿ. ಆನಂತರ 1 ಕಪ್ ಬೆಳ್ತಿಗೆ ಅಕ್ಕಿಗೆ 2.5 ಕಪ್ನಷ್ಟು ನೀರು ಹಾಕಿ ಕುದಿಸಿ. ಕುದಿ ಬರುವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಕಿ ಸಕ್ಕರೆ, ನಿಂಬೆ ರಸ, ಬೆಣ್ಣೆ ಹಾಕಿ ಕಲಸಿ 2 ವಿಸಿಲ್ ಬರುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಬಿರಂಜಿ ರೈಸ್ ಬದನೆಕಾಯಿ ಎಣ್ಣೆಕಾಯಿಯೊಂದಿಗೆ ಸವಿಯಲು ಬಲು ರುಚಿ. ಮೇಡಮ್, ಈಗ ಬಿಸಿ ಬಿಸಿಯಾಗಿ ಇದಿದೆ, ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಸಪ್ರೇಟ್? ಮಿಕ್ಸ್ ಮಾಡಿನೇ ಆದರೆ ನಾನು ಫಸ್ಟ್ ಇದನ್ನು ಟೇಸ್ಟ್ ನೋಡ್ತೀನಿ. ಓಕೆ. ಸೊ ನೀವು ಕೂಡ ಟೇಸ್ಟ್ ನೋಡಿ. ಹಾಂ ಬೇಡ, ಫಸ್ಟ್ ಇದನ್ನು ನೋಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಇದು ಸ್ವಲ್ಪ ಬ್ಲ್ಯಾಂಡ್ ಇರುತ್ತೆ, ಅಥವಾ ಇದು ಆವಾಗ ಓವರ್ ಪವರ್ ಆದರೆ ಸಪ್ಪೆ ಅನಿಸ್ಬೋದು. ಸ್ವಲ್ಪ ಅಡುಗೆ ನನಗೂ ಬರುತ್ತೆ, ಎಕ್ಸ್ಪರ್ಟ್ ಅಂತ ಗೊತ್ತು. ಸ್ಯಾಲಡ್ ಇದ್ದರೂ ಸಾಕು. ನೀವು ಆವಾಗಲೇ ಹೇಳಿದಾಗೆ ಸೈಡಲ್ಲಿ ಕಚಂಬರ್ ಅಂತ ನಾವೇನು ಹೇಳ್ತೀವಿ,
ಸ್ವಲ್ಪ ಮೊಸರು ಹಾಗೆ ಮಿಕ್ಸ್ ಮೊಸರು, ಮಾಡಿಕೊಂಡು ರಾಯ್ತ. ತಿಂದರೂ ಸಾಕಾಗುತ್ತೆ. ಅದಕ್ಕೂ ಚೆನ್ನಾಗಿದೆ. ಆ್ಯಕ್ಚುಲಿ ಪ್ಲೇನ್ ಅದರಲ್ಲೇ ಹಸಿಮೆಣಸು ಕೂಡ ಹಾಕಿದ್ರಿ, ಬಹುಶಃ ಸ್ವಲ್ಪ ಲೈಟ್ ಫ್ಲೇವರ್ಡ್ ಎಲ್ಲ ಇಷ್ಟಪಡೋರು ಬರೀ ಅದನ್ನೇ ಕೂಡ ಟೇಸ್ಟ್ ನೋಡ್ಬೋದು ಅಲ್ವಾ. ನನಗನ್ಸತ್ತೆ ಖಾಲಿ ಅಷ್ಟೇನು ಚೆನ್ನಾಗಿರುತ್ತೆ. ಅದೇ ನನಗೆ ಮಿಕ್ಸ್ ಮಾಡಿ ನೋಡ್ತೀನಿ. ಬಟ್ ಇದು ಫಸ್ಟ್ ಇದ್ರದ್ದು ಟೇಸ್ಟ್ ಕೂಡ ನೋಡ್ಬೇಕಲ್ವಾ? ಹೌದು, ಟೇಸ್ಟ್ ನೋಡಿ, ತಗೊಳ್ಳಿ, ನೀವೇ ಮಾಡಿದ್ದು ಟೇಸ್ಟ್ ನೋಡಿ. ಮಸಾಲೆ ಅಂದರೆ ಮಸಾಲೆ ಸೂಪರ್, ಒಳ್ಳೆದಾಗಿ ಬಂದಿದೆ. ಬದನೆಕಾಯಿ ಸಾಫ್ಟ್. ಹೌದು, ಬದನೆಕಾಯಿ ಎಣ್ಣೆಗಾಯಿ ಅಂದರೆ ಕೆಲವರಂತೂ ತೀರಾ ಅದು ಫ್ಲೋಟಿಂಗ್ ಆಯಿಲಿಂದ ಇರುತ್ತೆ. ಬಟ್ ಇದು ಎಷ್ಟು ಬೇಕು ಅಷ್ಟೇ ಇದೆ. ಟೇಸ್ಟ್ ಅದ್ಭುತ. ಸೊ ಈಗ ಮಿಕ್ಸ್ ಮಾಡಿ ನೋಡಬೇಕಲ್ಲ. ಸೊ ಏನು ತಿಂತಾಳೆ ಅಂದ್ಕೊಳ್ಬೇಕು, ಬಟ್ ಟೇಸ್ಟ್ ನೋಡೋ ಹಾಗೆ ನೋಡ್ಬೇಕು ಅಲ್ವಾ. ಅದರಲ್ಲೂ ಕೂಡ ನಿಂಬೆ ರಸ ಮತ್ತೆ ಬೇಕಾ ಇದಕ್ಕೆ? ಇದ್ರೆ ಸ್ವಲ್ಪ ಎಣ್ಣೆ ಅನ್ಸುತ್ತೆ. ನಿಂಬೆ ರಸ ಇನ್ನೂ ಹುಳಿ ಅನ್ಸುತ್ತೆ ಅದ್ರ ಜೊತೆಗೆ. ಬಟ್ ಹಾಗೆ ಸರಿ ಬ್ಲ್ಯಾಂಡ್, ಸ್ವಲ್ಪ ಲೈಟ್ ಮಸಾಲ ಇಷ್ಟಪಡೋರು ಖಾಲಿ ಹಾಗೆ ತಿನ್ಬೋದು. ಹೌದು. ಸೊ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಎಣ್ಣೆಗಾಯಿ ಜೊತೆಗಂತೂ ಸೂಪರ್. ಹೌದು, ತುಂಬ ಚೆನ್ನಾಗಿದೆ. ಇದು ಏನ್ಷಂಟ್ ಮೊದಲಿಂದ ಮಾಡ್ತಾ ಬಂದಂಥ ಒಂದು ರೆಸಿಪಿಯನ್ನು ನಮಗೆ ಹೇಳ್ಕೊಟ್ಟಿದ್ರಿ. ತುಂಬ ಹಿಡಿಸ್ತು. ಥ್ಯಾಂಕ್ ಯು ಸೋ ಮಚ್. ಇಂಥ ಅದ್ಭುತವಾದ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ಬೇಕಾದ್ರೆ ಇನ್ನಷ್ಟು ಹೊಸ ರುಚಿಯನ್ನು ನೀವು ಟ್ರೈ ಮಾಡ್ತಾನೇ ಇರಬೇಕು. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿಯಿಂದ ಬೆಳೆದು ಬಂದಿರುವಂಥ ಒಂದು ಅಕ್ಕಿ. ಸೊ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೆಕ್ಸ್ಟ್ ಟೈಮ್ ಬರುವಾಗ ಕೂಡ ಇನ್ನೂ ಬೇರೆ ಏನ್ಷಂಟ್ ರೆಸಿಪೀಸನ್ನು ನಮಗೆ ಬಂದು ಹೇಳ್ಕೊಡಿ. ಆಯ್ತು, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಏನು ತಿಂತಾನೆ ಇದ್ದಾಳೆ ಅಂತ ಅಂದ್ಕೊಳ್ತೀರಾ, ಅಷ್ಟು ಟೇಸ್ಟಿಯಾಗಿದೆ. ತಿಂತಾ ಇದ್ರೆ ಇನ್ನಷ್ಟು ತಿನ್ಸುತ್ತೆ. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಲೇಬೇಕಲ್ಲ. ಇದನ್ನು ಟ್ರೈ ಮಾಡಿ ನೋಡಿ, ಆಮೇಲೆ ನೀವೇ ಹೇಳ್ತೀರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.